ಪುತ್ತೂರಿನಲ್ಲಿ 2 ಜನರಿಂದ ಆರಂಭ ಆದಂಥ SRK ಲ್ಯಾಡರ್ಸ್ ಇವತ್ತು ತನ್ನ ಚೊಚ್ಚಲ 25ನೇ ಬೆಳ್ಳಿ ಹಬ್ಬ ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮಾದರಿಯಾದಂಥ ರೈತರ ಹಿತವನ್ನು ಕಾಯುವಂಥ ಆ ಒಂದು ರೈತ ಮಿತ್ರ ಅಂತ ಹೇಳುವಂಥ ಲ್ಯಾಡರ್ಸ್ಗಳನ್ನು, ಏಣಿಗಳನ್ನು ಮತ್ತು ರೈತರಿಗೆ ದಿನನಿತ್ಯ ಉಪಯೋಗ ಆಗುವಂಥ ಆಧುನಿಕ ಯಂತ್ರೋಪಕರಣಗಳನ್ನು ತಯಾರು ಮಾಡಿ ಇವತ್ತು ತನ್ನ 25ನೇ ವರ್ಷದ ಆ ಸಂಭ್ರಮಾಚರಣೆ ಆಚರಿಸುತ್ತಿರುವಂಥ ಸಂದರ್ಭದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅಂತೇಳಿ ಒಬ್ಬ ಕೃಷಿಕ, ಅದೇ ರೀತಿಯಲ್ಲಿ ಇವತ್ತು ಕಾರ್ಮಿಕರ ಹಿತವನ್ನು ಬಯಸುವಂಥ ಕೇಶವಗೌಡ ಇವರು ಒಂದು ವಿನೂತನ ಶೈಲಿಯಲ್ಲಿ ಈ SRK ಲ್ಯಾಡರ್ಸ್ನ 25ನೇ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಕೈಗಾರಿಕೋದ್ಯಮಿಗಳಿಗೆ ಮತ್ತು ಎಲ್ಲ ನಮ್ಮ ಮಾಲಕರಿಗೆ ಒಂದು ಸಂದೇಶ ಕೊಡುವಂಥ ಕೆಲಸ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಆಗ್ತಾಯಿದೆ. ನಾನು ಕಂಡುಕೊಂಡಾಗೆ ಅವರಿಗೆ ಒಂದಷ್ಟು ಅಂಗವೈಕಲ್ಯತೆ ಇದ್ದರೂ ತನ್ನ ಕಾರ್ಮಿಕರನ್ನೇ ನಂಬಿ ಕಾರ್ಮಿಕರ ಹಿತವನ್ನು ಕಾಯುವ ಜೊತೆಯಲ್ಲಿ ರೈತರ ಹಿತವನ್ನು ಕಾಯ್ದುಕೊಂಡು ಇಡೀ ಸಮಾಜಕ್ಕೂ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಇವತ್ತು ಕೇಶವಗೌಡರು ಮಾಡ್ತಾಯಿದ್ದಾರೆ. ಅವರ ಈ ಒಂದು 25ನೇ SRK ಲ್ಯಾಡರ್ಸಿನ ಬೆಳ್ಳಿ ಹಬ್ಬ ಕಾರ್ಯಕ್ರಮ ಇವತ್ತು ಇಡೀ ನಾಡಿನ ಜನತೆಗೆ ಒಂದು ಸಂಭ್ರಮವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಅಲ್ಲಿರುವಂಥ ಕಾರ್ಮಿಕರು ಕೂಡ ಸಂಭ್ರಮಿಸಬೇಕು. ಎಲ್ಲ ರೈತಾಪಿ ವರ್ಗ ಮತ್ತೊಮ್ಮೆ ಇವತ್ತಿನ ಆಧುನಿಕ ಯಂತ್ರೋಪಕರಣಗಳ ಬಳಕೆ ಮಾಡಿ ತಮ್ಮ ಸುಲಲಿತ ಆ ಕೃಷಿ ಮಾಡಲಿಕ್ಕೂ ಮತ್ತು ಆಧುನಿಕ ಕೃಷಿ ಮಾಡಲಿಕ್ಕೂ ಒಂದಷ್ಟು ಪ್ರೇರಣೆಯನ್ನು ಪಡ್ಕೊಳ್ಬೇಕು ಅಂಥೇಳಿ 25ನೇ ತಾರೀಕು ಸಂಜೆ 6 ಗಂಟೆಗೆ ಸಭಾ ಕಾರ್ಯಕ್ರಮ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೊಯ್ಲಾದಲ್ಲಿರುವಂಥ ಅವರ ಆ ಒಂದು ಮನೆಯ ಹತ್ತಿರ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಕೇಶವಗೌಡರಿಗೆ ತಾವೆಲ್ಲ ತುಂಬ ಸಹಕಾರವನ್ನು ಕೊಡಬೇಕು. ಮುಂದಿನ 50 ವರ್ಷದ ಸುವರ್ಣ ಮಹೋತ್ಸವಕ್ಕೆ ಈ ಕಾರ್ಯಕ್ರಮ ನಾಂದಿ ಆಗಲಿ ಅಂತೇಳಿ ಶುಭ ಹಾರೈಕೆಯನ್ನು ಮಾಡ್ತಾಯಿದ್ದೀನಿ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.